ನಿನ್ನೆ ಅಮೆರಿಕ ಸಂಯುಕ್ತ ಸಂಸ್ಥಾನವು ಭಾರತದ 205 ಮಂದಿಯನ್ನು ಗಡೀಪಾರು ಮಾಡಿ ಮಿಲಿಟರಿಯ C-17 ಜನಸಾಗಣೆ ವಿಮಾನದಲ್ಲಿ ಕಳುಹಿಸಿತ್ತು. ಆದರೆ ಅವರು ಯಾರು, ನಿಜವಾಗಿ ಎಷ್ಟು ಜನ ಎಂಬ ಪ್ರಶ್ನೆ ಎದ್ದಿದೆ. ಈಗ ಪಂಜಾಬಿನ ಅಮೃತಸರದ ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಂದು ಇಳಿಸಲ್ಪಟ್ಟವರು ಯಾವ ರಾಜ್ಯಕ್ಕೆ ಸೇರಿದವರು ಎಂಬ ಅರ್ಧ ಲೆಕ್ಕ ಮಾತ್ರ ದೊರೆತಿದೆ. 33 ಮಂದಿ ಗುಜರಾತಿನವರು, 33 ಮಂದಿ ಹರಿಯಾಣದವರು ಹಾಗೂ 30 ಮಂದಿ ಪಂಜಾಬಿನವರು ಈ ಯುಎಸ್ಎಯಿಂದ ದಬ್ಬಿಸಿಕೊಂಡವರಲ್ಲಿದ್ದಾರೆ. ತಲಾ 3 ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದವರು ಮತ್ತು 2 ಚಂಡೀಗಢದವರಾಗಿದ್ದಾರೆ. ಇವರನ್ನು ಪ್ರಶ್ನಿಸಿ ಅವರವರ ಮನೆಗೆ ಕಳುಹಿಸುವ ಕೆಲಸ ಸಂಬಂಧಿಸಿದವರಿಂದ ನಡೆದಿದೆ. ಮಧ್ಯಾಹ್ನ 2 ಗಂಟೆಗೆ ಈ ವಿಮಾನ ತುಂಬಾ ತಡವಾಗಿ ಬುಧವಾರ ಬಂದಿಳಿದಿದೆ. ಈ 104 ಮಂದಿಯ ಬಗೆಗೆ ಮಾತ್ರ ವಿಮಾನ ನಿಲ್ದಾಣದಿಂದ ಮಾಹಿತಿ ನೀಡಲಾಗಿದೆ. ಹಾಗಾದರೆ 250 ಜನರಲ್ಲಿ ಉಳಿದವರು ಏನಾದರು ಎಂಬ ಪ್ರಶ್ನೆಯನ್ನು ಹಲವರು ಕೇಳಿದ್ದಾರೆ. ವಿಮಾನವು ಯುರೋಪ್ ಮತ್ತು ಏಷ್ಯಾದ ಬೇರೆ ದೇಶಗಳಲ್ಲಿ ಉಳಿದವರನ್ನು ಇಳಿಸಿದೆಯೇ ಎಂಬ ಪ್ರಶ್ನೆ ಸರಿಯಾದ ಉತ್ತರ ಯಾರಿಂದಲೂ ಬಯಲಿಗೆ ಬಂದಿಲ್ಲ. ಇವರೆಲ್ಲ ನಾನಾ ದಾರಿಯಲ್ಲಿ ಯುಎಸ್ಎಗೆ ಹೋಗಲು ಲಕ್ಷಾಂತರ ರೂಪಾಯಿ ವ್ಯಯಿಸಿ ಈಗ ಬರಿಗೈಯಾಗಿ ನಿಂತಿದ್ದಾರೆ ಎಂದು ಹೇಳಲಾಗಿದೆ.